ಪೊಲೀಸರ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯ ವೇಳೆ ತಪ್ಪಿಸಿಕೊಳ್ಳಲು ಹೋಗಿ ರೌಡಿ ಶೀಟರ್ ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ರಾಮನಗರದ ಬಸವನ್ನಪುರ ಗ್ರಾಮದ ಬಳಿ ನಡೆದಿದೆ. ಮಾದನಾಯಕನಹಳ್ಳಿಯ ದಿಲೀಪ್ ಸಾವನ್ನಪ್ಪಿದ ರೌಡಿ ಶೀಟರ್ ಬಸವನ್ನಪುರ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ತಪಾಸಣೆಯ ವೇಳೆ ಕಾರ್ನಲ್ಲಿ ಇದ್ದಂತಹ 4 ಜನ ಓಡಿ ಹೋಗಲು ಯತ್ನವನ್ನ ಮಾಡಿದ್ದಾರೆ. ಈ ಪೈಕಿ 3 ಜನ ಲಾಕ್ ಆದರೆ ದಿಲೀಪ್ ಮಾತ್ರ ಪೊಲೀಸರ ಮೇಲಿನ ಭಯದಿಂದ ಕಾರಿನಿಂದ ಇಳಿದು ಕಾಲ್ಕಿತ್ತಿದ್ದ. ಪೊಲೀಸರು ಬೆನ್ನತ್ತಿದಾಗ ರೈಲ್ವೆ ಹಳಿ ಕ್ರಾಸ್ ಮಾಡುವಲ್ಲಿ ಬರದಲ್ಲಿ ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾನೆ. ಕಾರ್ನಲ್ಲಿ ಇದ್ದಂತಹ KTM ಭರತ, ರವಿ ಸೇರಿದಂತೆ ಇತರರು ಪ್ರಕರಣದ ಹಿನ್ನೆಲೆ ರಾಮನಗರ ಜೈಲಿಗೆ ತೆರಳಿ ಸೈನ್ ಮಾಡಿ ಬಳಿಕ ಎಣ್ಣೆ ಪಾರ್ಟಿಯನ್ನು ನಡೆಸಿ ಮೈಸೂರು ಕಡೆ ಹೋಗ್ತಾ ಇದ್ದೇವೆ ಎಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಲೀಪ್ ಪೊಲೀಸರನ್ನ ಕಂಡು ಓಡಿದ್ದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ರಾಮನಗರ ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು, ಘಟನಾ ಸ್ಥಳಕ್ಕೆ ಖುದ್ದು ರಾಮನಗರ SP ಸಂತೋಷ್ ಬಾಬು ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ.